ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ವಿದ್ಯಾರ್ಥಿಗಳಿಗಾಗಿ ಇರುವಂತಹ ವಿಷಯ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿನಲ್ಲಿ ಮೊದಲನೇ ಟಾಪಿಕ್ಕು ಅಂದರೆ ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅರ್ಥ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅರ್ಥಕ್ಕಿಂತ ಮೊದಲು ಭೂಗೋಳಶಾಸ್ತ್ರ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಭೂಗೋಳಶಾಸ್ತ್ರ ಅಂದರೆ ಭೂಮಿಯ ಮೇಲ್ಮೈನ ವಸ್ತುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನು ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಇದರಲ್ಲಿ ಎರಡು ಮುಖ್ಯ ವಿಭಾಗಗಳಿದೆ. ಒಂದು ಮಾನವ ಭೂಗೋಳಶಾಸ್ತ್ರ, ಮತ್ತೊಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ. ಮಾನವ ಭೂಗೋಳಶಾಸ್ತ್ರ ಭೂಮೇಲ್ಮೈಯಲ್ಲಿ ಮಾನವನಿಂದ ನಿರ್ಮಿತವಾಗಿರುವ ಲಕ್ಷಣಗಳು, ನಿರ್ಮಾಣವಾಗಿರುವ ಪ್ರಕ್ರಿಯೆ ಹಾಗೂ ಅವುಗಳ ಹಂಚಿಕೆಯನ್ನು ಮಾನವ ಪರಿಸರದ ಸಂಬಂಧಗಳೊಡನೆ ವಿವರಿಸೋದನ್ನು ಮಾನವ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಅಂದರೆ ಪ್ರಕೃತಿಯಲ್ಲಿ ಮನುಷ್ಯ ಕೂಡ ಒಂದು ಭಾಗ. ಮನುಷ್ಯ ತನ್ನ ಎಲ್ಲ ಚಟುವಟಿಕೆಗಳನ್ನು ಪ್ರಕೃತಿಗೆ ಅನುಗುಣವಾಗಿಯೇ ಕೆಲಸ ಮಾಡೋದ್ರಿಂದ ಮಾನವ ಮತ್ತು ಪ್ರಕೃತಿಯ ನಡುವಿನ ಒಂದು ಸಂಬಂಧವನ್ನು ಅಧ್ಯಯನ ಮಾಡೋದು ಮಾನವ ಭೂಗೋಳಶಾಸ್ತ್ರ. ನಮಗೆ ಮುಖ್ಯವಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅನ್ನೋದು ಬೇಕು. ಪ್ರಾಕೃತಿಕ ಭೂಗೋಳಶಾಸ್ತ್ರ ಭೂಮಿಯ ಮೇಲೆ ಪ್ರಕೃತಿಯಿಂದ ಅಥವಾ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿರುವ ಎಲ್ಲ ರೀತಿಯ ಸ್ವರೂಪ, ಲಕ್ಷಣ ಹಾಗೂ ಅಂಶಗಳನ್ನು ಪ್ರಾಕೃತಿಕ ಪರಿಸರ ಅಂತ ಕರಿತೀವಿ. ಅಂದರೆ ಪ್ರಕೃತಿದತ್ತವಾಗಿ ಇರುವಂತಹ ಎಲ್ಲ ಬಗೆಯ ಒಂದು ವಸ್ತುಗಳನ್ನು, ಲಕ್ಷಣಗಳನ್ನು ಎಲ್ಲವನ್ನು ನಾವು ಪ್ರಾಕೃತಿಕ ಪರಿಸರ ಅಂತ ಕರಿತೀವಿ. ಇಲ್ಲಿ ಭೂಸ್ವರೂಪ ಇರಬಹುದು, ನದಿ ವ್ಯವಸ್ಥೆ ಇರಬಹುದು, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿವರ್ಗ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇವೆಲ್ಲ ಕೂಡ ಪ್ರಕೃತಿದತ್ತವಾಗಿ ನಿರ್ಮಾಣವಾಗಿದ್ದು ಭೂಮಿಯ ಮೇಲೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತೆ ಸಾಕಷ್ಟು ವ್ಯತ್ಯಾಸವನ್ನು ಹೊಂದುತ್ತೆ. ಒಂದು ಪ್ರದೇಶದಲ್ಲಿ ಇದ್ದ ಹಾಗೆ ಮತ್ತೊಂದು ಪ್ರದೇಶದಲ್ಲಿ ವಾಯುಗುಣ ಪರಿಸ್ಥಿತಿ ಆಗಿರ್ಬೋದು, ಭೂಸ್ವರೂಪಗಳಾಗಿರೋದು ಇರಲ್ಲ. ಕೆಲವೊಂದು ಕಡೆ ಪರ್ವತಗಳು ಇರುತ್ತೆ, ಕೆಲವೊಂದು ಕಡೆ ಪ್ರಸ್ಥಭೂಮಿ ಇರುತ್ತೆ, ಕೆಲವೊಂದು ಪ್ರದೇಶಗಳಲ್ಲಿ ಮೈದಾನಗಳು ಇರುತ್ತೆ. ಹಾಗೆ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಗೊಂಡ್ರೆ, ಈಗ ಉದಾಹರಣೆಗೆ ಅಮೆಜಾನ್ ಕಾಡುಗಳಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳಿದ್ರೆ, ಡೆಸರ್ಟ್ ಏರಿಯಾಗಳಲ್ಲಿ ಅಂದರೆ ಮರುಭೂಮಿ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಸಸ್ಯವರ್ಗಗಳು ಕಂಡುಬರಲ್ಲ. ಇದರಲ್ಲಿ ಕುರುಚಲು ಸಸ್ಯವರ್ಗಗಳು ಇರ್ಬೋದು. ಉದಾಹರಣೆಗೆ ಗೋಬಿ ಮರುಭೂಮಿ, ಮಂಚೂರಿಯಾ ಮರುಭೂಮಿ, ಥಾರ್ ಮರುಭೂಮಿ ಈ ಥರ ಇರ್ಬೋದು. ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಭೂಸ್ವರೂಪಗಳಲ್ಲಾಗಿರಲಿ ಅಥವಾ ಸಸ್ಯವರ್ಗಗಳಲ್ಲಾಗಿರಲಿ ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಈ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರವು ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ. ಹೇಗೆ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿದೆ, ಹೇಗೆ ಇದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿರಲು ಕಾರಣ ಅನ್ನೋದ್ರ ಬಗ್ಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಇವುಗಳಿಂದಾಗಿ ಒಂದು ಪ್ರದೇಶದಲ್ಲಿ ದೊರೆಯುವಂತಹ ಸಂಪನ್ಮೂಲಗಳು ಅಥವಾ ಅವಕಾಶಗಳು, ಅವುಗಳ ಪ್ರಮಾಣ ಒಂದೇ ರೀತಿ ಇರಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಇರುತ್ತೆ. ಈ ಮಾನವನ ಜೀವನವು ಈ ಒಂದು ಪರಿಸರದ ಲಕ್ಷಣಗಳಿಗೆ ಅನುಗುಣವಾಗಿ ರೂಪುಗೊಂಡಿರುತ್ತೆ. ಇದು ಪ್ರಕೃತಿದತ್ತವಾಗಿಯೇ ಇರುವಂತಹದ್ದು. ಆದರೆ ಮಾನವನ ದೈಹಿಕ ರಚನೆಯಾಗಿರಬಹುದು ಅಥವಾ ಅವನ ಆರ್ಥಿಕ ಚಟುವಟಿಕೆಗಳಾಗಿರಬಹುದು, ಇವೆಲ್ಲ ಕೂಡ ಪ್ರಾಕೃತಿಕ ಅಂಶಗಳಿಗೆ ಆಧಾರವಾಗಿಯೇ ನಿರ್ಮಾಣಗೊಂಡಿರುವಂತಹದ್ದು. ಈ ಎಲ್ಲ ವಿಷಯಗಳನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡುತ್ತೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅನ್ನುವಂಥದ್ದು ಭೂವಿಜ್ಞಾನದ ವಿವಿಧ ಶಾಖೆಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಭೂರಚನಾಶಾಸ್ತ್ರ ಇರಬಹುದು, ಓಷಿಯಾನೋಗ್ರಫಿ ಇರಬಹುದು, ಕ್ಲೈಮೆಟಾಲಜಿ ಇರಬಹುದು. ಹೀಗೆ ಎಲ್ಲ ಒಂದು ನ್ಯಾಚುರಲ್ ಸೈನ್ಸ್ನ ವಿಷಯಗಳನ್ನು ಒಳಗೊಂಡಿದೆ. ಅದರಲ್ಲಿ ನಮಗೆ ಈಗ ಫಸ್ಟ್ ತಗೊಂಡ್ರೆ ಓಷಿಯಾನೋಗ್ರಫಿ ಸಾಗರ ಶಾಸ್ತ್ರ ಅಥವಾ ಭೂರಚನಾಶಾಸ್ತ್ರ, ಭೂಸ್ವರೂಪ ರಚನಾಶಾಸ್ತ್ರ, ಜಿಯೋಮಾರ್ಫಾಲಜಿ. ಭೂ ಮೇಲ್ಮೈಯಲ್ಲಿ ಕಂಡುಬರುವಂತಹ ಪರ್ವತ, ಪ್ರಸ್ಥಭೂಮಿ, ಮೈದಾನಗಳು, ಇವುಗಳ ರಚನೆ, ನಿರ್ಮಾಣ, ಪ್ರಕ್ರಿಯೆ ಮೊದಲಾದವುಗಳನ್ನು ಅಧ್ಯಯನ ಮಾಡೋದು ಭೂಸ್ವರೂಪ ರಚನಾಶಾಸ್ತ್ರ. ಭೂಮಿಯ ಮೇಲ್ಮೈಲಿ ಅನೇಕ ಪರ್ವತಗಳು ಇದ್ದಾವೆ. ಪರ್ವತಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳ ಎತ್ತರದಲ್ಲಾಗಿರ್ಬೋದು, ವಿಸ್ತೀರ್ಣದಲ್ಲಾಗಿರ್ಬೋದು ಅಥವಾ ಅವುಗಳು ಹಬ್ಬಿರುವಂತಹ ರೀತಿಯಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಹೊಂದಿರುತ್ತೆ. ಇವುಗಳು ಹೇಗೆ ನಿರ್ಮಾಣ ಆಗಿದೆ, ಇವುಗಳು ಹೇಗೆ
ಪ್ರಕ್ರಿಯೆಗೊಳ್ತಾ ಇದೆ. ಅಂದರೆ ನಗ್ನೀಕರಣ ಕರ್ತೃಗಳ ಕಾರ್ಯಾಚರಣೆಗಳಿಗೆ ಒಳಪಟ್ಟು ನಿರಂತರವಾಗಿ ಅವುಗಳು ಸವೆಸಲ್ಪಡ್ತಾ ಇರುತ್ತೆ, ಸಾಗಾಣಿಕೆ ಆಗ್ತಾ ಇರುತ್ತೆ, ಸಂಚಯಿಸಲ್ಪಡ್ತಾ ಇರುತ್ತೆ. ಇವುಗಳು ಹೇಗೆ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ಒಂದು ಜಿಯೋಮಾರ್ಫಾಲಜಿ ಭೂರಚನಾಶಾಸ್ತ್ರ ಅಧ್ಯಯನ ಮಾಡುತ್ತೆ. ಈ ವಿಷಯವನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಕೂಡ ಅಧ್ಯಯನ ಮಾಡುತ್ತೆ. ಹಾಗೆ ಓಷಿಯಾನೋಗ್ರಫಿ ಅಂದರೆ ಸಾಗರಶಾಸ್ತ್ರ ಭೂಮಿಯ ಮೇಲಿನ ಎಲ್ಲ ಜಲಭಾಗಗಳನ್ನು ಅಧ್ಯಯನ ಮಾಡುತ್ತೆ. ಉದಾಹರಣೆಗೆ ಸಾಗರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಖಾರಿ, ಕೊಲ್ಲಿ, ನದಿ ಮೊದಲಾದ ಎಲ್ಲ ಒಂದು ಜಲಭಾಗಗಳ ಹಂಚಿಕೆಯನ್ನು ಸಾಗರಶಾಸ್ತ್ರ ಅಧ್ಯಯನ ಮಾಡುತ್ತೆ. ಈ ವಿಷಯವನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಕೂಡ ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾವು ಈಗ ಒಂದು ನದಿ ಅಂತ ತಗೊಂಡ್ರೆ ಆ ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಎಷ್ಟು ಕಿಲೋಮೀಟರ್ ದೂರ ಹರಿಯುತ್ತೆ, ಯಾವ ಸಾಗರ ಅಥವಾ ಸಮುದ್ರವನ್ನು ಸೇರುತ್ತೆ ಅನ್ನೋದ್ರ ಬಗ್ಗೆ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಆಫ್ ದಿ ಏರ್ ಮೆಟ್ರಾಲಜಿ ಅಂದರೆ ವಾಯುಗುಣಶಾಸ್ತ್ರ. ವಾಯುಗುಣಶಾಸ್ತ್ರದಲ್ಲಿ ಏನಿರುತ್ತೆ, ಹವಾಮಾನದ ಒಂದು ಮೂಲಾಂಶಗಳಾದ ಒತ್ತಡ, ಮಳೆ, ನೀರಾವಿ, ಉಷ್ಣಾಂಶ ಮೊದಲಾದವುಗಳ ಹಂಚಿಕೆ ಮತ್ತು ವಿವಿಧ ಪ್ರದೇಶಗಳ ಹವಾಮಾನದ ಪರಿಸ್ಥಿತಿಯನ್ನು ವಾಯುಗುಣಶಾಸ್ತ್ರ ಅಧ್ಯಯನ ಮಾಡುತ್ತೆ. ಈ ವಿಷಯಗಳನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರವು ಕೂಡ ಅಧ್ಯಯನ ಮಾಡುತ್ತೆ. ಏನಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಹೇಗೆ ಹವಾಮಾನದ ಮೂಲಾಂಶಗಳು ಬದಲಾವಣೆಯನ್ನು ಹೊಂದಿವೆ. ಉದಾಹರಣೆಗೆ ಮಳೆ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಇವುಗಳು ಹೇಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಡಿಫ್ರೆಂಟ್ ಆಗಿದೆ. ಉದಾಹರಣೆಗೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಇರುವಂತಹ ಒಂದು ವಾಯುಗುಣ ಪರಿಸ್ಥಿತಿಗೂ ಶೀತ ವಲಯದಲ್ಲಿ ಇರುವಂತಹ ವಾಯುಗುಣದ ಪರಿಸ್ಥಿತಿಗೂ ಹೇಗೆ ವ್ಯತ್ಯಾಸ ಆಗಿದೆ, ಅಲ್ಲಿ ಆ ಒಂದು ಮಳೆಯ ಪ್ರಮಾಣ ಅಥವಾ ಉಷ್ಣಾಂಶ ಆಗಿರ್ಬೋದು, ಒತ್ತಡ ಇವುಗಳಿಗೆ ಕಾರಣ ಏನು. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇರುತ್ತೆ, ಹೆಚ್ಚು ಉಷ್ಣಾಂಶ ಇದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಂದರೆ ಈಗ ಸೂರ್ಯನ ಒಂದು ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳೋದ್ರಿಂದ ಅಲ್ಲಿ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗಿರುತ್ತೆ. ಆದರೆ ಧ್ರುವ ಪ್ರದೇಶಗಳ ಕಡೆಗೆ ಹೋದಂತೆ ಅವುಗಳು ಓರೆಯಾಗಿ ಬೀಳೋದ್ರಿಂದ ಅವುಗಳ ಉಷ್ಣಾಂಶದ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅನ್ನೋದನ್ನು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದು ಅರ್ತ್ ಸೈನ್ಸ್, ನ್ಯಾಚುರಲ್ ಸೈನ್ಸ್ ಅಂದರೆ ಭೂವಿಜ್ಞಾನದ ವಿವಿಧ ಶಾಖೆಗಳ ಜೊತೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಒಂದು ಸಂಬಂಧ ಹೊಂದಿದೆ ಅಂತ ಹೇಳಿದೆ. ಅದರಲ್ಲಿ ನಿಮಗೆ ಕ್ಲೈಮಾಟಾಲಜಿ ಬರುತ್ತೆ, ಓಷಿಯಾನೋಗ್ರಫಿ ಬರುತ್ತೆ. ನೆಕ್ಸ್ಟ್ ಜಿಯಾಲಜಿ ಭೂಗರ್ಭಶಾಸ್ತ್ರ. ಈ ಭೂಗರ್ಭಶಾಸ್ತ್ರದಲ್ಲೂ ಭೂಮಿಯ ಅಂತರಾಳದ ರಚನೆ, ಭೂಮಿಯ ಅಂತರಾಳದಲ್ಲಿ ಹೇಗಿದೆ. ಉದಾಹರಣೆಗೆ ಈಗ ನಾವು ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ ಅಂತ ಕರಿತೀವಿ. ಭೂಮಿಯ ಅಂತರಾಳಕ್ಕೆ ಹೋದಂತೆ ಭೂಗರ್ಭದಲ್ಲಿ ಏನಾಗುತ್ತೆ, ಉಷ್ಣಾಂಶ ಮತ್ತು ಒತ್ತಡದಲ್ಲಿ ಸಾಕಷ್ಟು ಹೆಚ್ಚಾಗ್ತಾ ಹೋಗುತ್ತೆ, ಅವುಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಭೂಮಿಯ ಅಂತರಾಳದಿಂದ ಜ್ವಾಲಾಮುಖಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲವನ್ನು ಜಿಯಾಲಜಿ ಅಥವಾ ಭೂಗರ್ಭಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ. ಭೂವಿಜ್ಞಾನ ಅಂತ ಕೂಡ ಕರೀತಾರೆ. ಇದನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಕೂಡ ಅಧ್ಯಯನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪೆಡಾಲಜಿ. ಪೆಡಾಲಜಿ ಅಂದರೆ ಮಣ್ಣಿನ ಶಾಸ್ತ್ರ. ಭೂಮಿಯ ಮೇಲ್ಮೈಯಲ್ಲಿ ಹಂಚಿಕೆಯಾಗಿರುವಂತಹ ಮಣ್ಣಿನ ವಿಧಗಳು, ಸಂಯೋಜನೆ, ರಚನೆ ಮೊದಲಾದ ವಿಷಯಗಳನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಅಂದರೆ ಈಗ ಮಣ್ಣಿನ ಶಾಸ್ತ್ರದಲ್ಲೂ ಅಷ್ಟೇ ಪ್ರಪಂಚದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾದಂತಹ ಮಣ್ಣುಗಳು ಹಂಚಿಕೆಯಾಗಿದೆ. ಈ ರೀತಿಯ ಹಂಚಿಕೆಗೆ ಕಾರಣವೇನು ಅನ್ನೋದನ್ನು ಮಣ್ಣಿನ ಶಾಸ್ತ್ರ ಹೇಳಿದರೆ, ನಾವು ಭೂಗೋಳಶಾಸ್ತ್ರದಲ್ಲಿ ಭೌಗೋಳಿಕ ಹಿನ್ನೆಲೆಯಲ್ಲಿ ಕೂಡ ಅದನ್ನು ಹೇಳ್ತಾ ಹೋಗ್ತೀವಿ. ಉದಾಹರಣೆಗೆ ಯಾವ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣಿದೆ, ಯಾವ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣಿದೆ, ಯಾವ ಪ್ರದೇಶದಲ್ಲಿ ಮರಳು ಮಿಶ್ರಿತ ಮಣ್ಣಿದೆ, ಅಂದರೆ ಇದಕ್ಕೆ ಕಾರಣಗಳೇನು, ಇದಕ್ಕನುಗುಣವಾಗಿ ಯಾವ ಯಾವ ಬೆಳೆಗಳನ್ನು ನಾವು ಬೆಳೆಯಬಹುದು, ಹೇಗೆ ನಾವು ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲೂ ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸಸ್ಯಶಾಸ್ತ್ರ, ಬಾಟ್ನಿ. ಸಸ್ಯಶಾಸ್ತ್ರದಲ್ಲೂ ಕೂಡ ಇಲ್ಲೇನು ವಿವಿಧ ಬಗೆಯ ಸಸ್ಯವರ್ಗಗಳು ಹೇಗಿದೆ, ಸಸ್ಯವರ್ಗಗಳ ವಿಧಗಳು ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಹಾಗೆ ನಾವು ಕೂಡ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಪ್ರಪಂಚದಾದ್ಯಂತ ಸಸ್ಯವರ್ಗಗಳ ಹಂಚಿಕೆ ಹೇಗಾಗಿದೆ, ಆವಾಗಲೇ ಹೇಳಿದಾಗೆ ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ನಾವು ನಿತ್ಯಾರಣ್ಯದ್ವರ್ಣ ಆಗಿರ್ಬೋದು, ಉಷ್ಣವಲಯದ ಮಾನ್ಸೂನ್ ಅರಣ್ಯಗಳಾಗಿರ್ಬೋದು, ಹುಲ್ಲುಗಾವಲು ಪ್ರದೇಶ ಆಗಿರ್ಬೋದು, ಇವುಗಳ ಹೇಗೆ ಪ್ರಪಂಚದಾದ್ಯಂತ ಹಂಚಿಕೆಯಾಗಿದೆ,
ಈ ರೀತಿಯ ವೈವಿಧ್ಯಮಯವಾದ ಸಸ್ಯವರ್ಗಕ್ಕೆ ಕಾರಣ ಏನು, ಇವುಗಳ ಯಾವ ಅಂಶದ ಆಧಾರದ ಮೇಲೆ ಹೀಗಿದೆ ಅನ್ನೋದನ್ನು ನಾವು ಭೌಗೋಳಿಕ ಅಂಶಗಳ ಹಿನ್ನೆಲೆಯೊಂದಿಗೆ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಇದು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದಂತಹ ವಿಷಯ ಕೂಡ ಹೌದು. ಪ್ರಾಕೃತಿಕ ಪರಿಸರವು ಸಾಂಸ್ಕೃತಿಕ ಲಕ್ಷಣಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಪ್ರಾಕೃತಿಕ ಪರಿಸರಕ್ಕೆ ಅನುಗುಣವಾಗಿ ಮಾನವನ ಚಟುವಟಿಕೆಗಳು ಕಂಡುಬರುತ್ತೆ. ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧವನ್ನು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕೂಡ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಂದರೆ ಮಾನವನ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಪ್ರಕೃತಿಗೆ ಅನುಗುಣವಾಗಿಯೇ ಇರುತ್ತೆ. ಉದಾಹರಣೆಗೆ ಕರಾವಳಿ ತೀರ ಪ್ರದೇಶದಲ್ಲಿ ಮೇಯ್ನಾಗಿ ಇರುವಂತಹ ಒಂದು ಆರ್ಥಿಕ ಚಟುವಟಿಕೆ ಮೀನುಗಾರಿಕೆ. ಹಾಗೆ ಮೆಕ್ಕಲು ಮಣ್ಣಿನ ಮೈದಾನ ಇರುವಂತಹ ಪ್ರದೇಶದಲ್ಲಿ ಮುಖ್ಯವಾಗಿ ನಡೆಯುವಂತಹದ್ದು ವ್ಯವಸಾಯ. ಒಳ್ಳೆಯ ಸಂಪನ್ಮೂಲಗಳು ಅಂದರೆ ಖನಿಜ ಸಂಪನ್ಮೂಲಗಳು ದೊರೆಯುವಂತಹ ಪ್ರದೇಶದಲ್ಲಿ ಗಣಿಗಾರಿಕೆ ಅಥವಾ ಕೈಗಾರಿಕೆಗಳು ನಡೆಯುತ್ತೆ. ಅಂದರೆ ಮನುಷ್ಯ ಕೂಡ ಅಲ್ಲಿರುವಂತಹ ಪ್ರಾಕೃತಿಕ ಪರಿಸರಕ್ಕೆ ಅನುಗುಣವಾಗಿಯೇ ತನಗೆ ಬೇಕಾದಂತಹ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡು ಕೆಲಸವನ್ನು ಮಾಡ್ತಾನೆ. ಇದನ್ನು ಕೂಡ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಪ್ರಾಕೃತಿಕ ಪರಿಸರಕ್ಕೆ ಅನುಗುಣವಾಗಿ ಯಾವುದೇ ಒಂದು ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿ ವರ್ಗಗಳು ಹೊಂದಾಣಿಕೆ ಮಾಡಿಕೊಂಡು ಜೀವಿಸ್ತಾ ಇರುತ್ತೆ. ಇದನ್ನು ಕೂಡ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್, ವ್ಯಾಖ್ಯಾನಗಳು. ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಹೇಗೆ ಭೂವಿಜ್ಞಾನಿಗಳು ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರಜ್ಞರು ಇದರ ಬಗ್ಗೆ ಡೆಫಿನೇಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಟರ್ ಮತ್ತು ವಾನ್ ಎನ್ಗೆಟ್ ಅನ್ನೋರು ಏನು ಹೇಳಿದ್ದಾರೆ ಅಂದರೆ, ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಮಾನವನ ಮೇಲೆ ಭೂಮಿಯ ಮೇಲಿನ ಭೌತಿಕ ಲಕ್ಷಣಗಳ ಪ್ರಭಾವಗಳ ಅಧ್ಯಯನ ಎಂದು ವ್ಯಾಖ್ಯಾನಿಸಬಹುದು ಅಂತ ಹೇಳಿದ್ದಾರೆ. ಅಂದರೆ ಫಿಸಿಕಲ್ ಜಿಯೋಗ್ರಫಿ ಮೇ ಬಿ ಡಿಫೈನ್ಡ್ ಆಸ್ ದಿ ಸ್ಟಡಿ ಆಫ್ ಫಿಸಿಕಲ್ ಫೀಚರ್ಸ್ ಆಫ್ ದಿ ಅರ್ತ್ ಆ್ಯಂಡ್ ದೈರ್ ಇನ್ಫ್ಲೂಯೆನ್ಸ್ ಆನ್ ಮ್ಯಾನ್. ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಮಾನವನ ಮೇಲೆ ಭೂಮಿಯ ಮೇಲಿನ ಭೌತಿಕ ಲಕ್ಷಣಗಳ ಪ್ರಭಾವಗಳ ಅಧ್ಯಯನ. ಅಂದರೆ ಮಾನವನ ಮೇಲೆ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಪ್ರಾಕೃತಿಕ ಅಂಶಗಳು ಅಥವಾ ಭೌತಿಕ ಲಕ್ಷಣಗಳು ಪ್ರಭಾವವನ್ನು ಬೀರುತ್ತೆ. ಉದಾಹರಣೆಗೆ ಈಗ ನಾವು ಒಂದೊಂದು ಪ್ರದೇಶದಲ್ಲಿ ಜೀವಿಸುವಂತಹ ಜನರನ್ನು ನೋಡಿದ್ರೆ, ಎಸ್ಕಿಮೋ ಜನರಿದೆ. ಶೀತ ವಲಯದಲ್ಲಿ ವಾಸ ಮಾಡುವಂತಹ ಎಸ್ಕಿಮೋ ಜನರು, ಉಷ್ಣವಲಯದ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಅಥವಾ ಜೀವಿಸುವಂತಹ ನೀಗ್ರೋ ಜನರು, ಇವರುಗಳು ಅವರ ದೈಹಿಕ ರಚನೆ ಆಗಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳು ಅಲ್ಲಿರುವಂಥ ಪ್ರಕೃತಿಗೆ ಅನುಗುಣವಾಗಿಯೇ ನಿರ್ಮಾಣ ಆಗಿದೆ. ಅವರ ಪ್ರತಿಯೊಂದು ಕಾರ್ಯದ ಮೇಲೂ ಕೂಡ ಪ್ರಕೃತಿಯ ಒಂದು ಪ್ರಭಾವ ಅನ್ನುವಂಥದ್ದು ಇದೆ. ಅವರ ದೈಹಿಕ ರಚನೆಗೂ ಕೂಡ ಅಲ್ಲಿರುವಂತಹ ಪ್ರಕೃತಿಯೇ ಕಾರಣ, ಅವರ ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಅಲ್ಲಿರುವಂತಹ ಪ್ರಕೃತಿಯೇ ಕಾರಣ ಅನ್ನುವಂಥ ವಿಷಯವನ್ನು ಟರ್ ಮತ್ತು ವಾನ್ಗೆಟ್ ಹೇಳಿದ್ದಾರೆ. ಅಂದರೆ ಮಾನವನ ಮೇಲೆ ಒಂದು ಭೌತಿಕ ಲಕ್ಷಣಗಳು ಹೇಗೆ ಪ್ರಭಾವವನ್ನು ಬೀರುತ್ತೆ, ಪ್ರತಿಯೊಂದು ಚಟುವಟಿಕೆ, ಆರ್ಥಿಕ ಚಟುವಟಿಕೆಯಲ್ಲಿ, ವಾಣಿಜ್ಯ ಚಟುವಟಿಕೆಗಳಾಗಿರಲಿ, ಪ್ರತಿಯೊಂದರ ಮೇಲೂ ಕೂಡ ಪ್ರಕೃತಿಗೆ ಅನುಗುಣವಾಗಿಯೇ ಅವನು ಬದುಕ್ತಾ ಹೋಗಬೇಕು. ಪ್ರಕೃತಿಯನ್ನು ಬಿಟ್ಟು ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ. ಪ್ರಕೃತಿಯು ಮಾನವನ ಮೇಲೆ ಯಾವಾಗಲೂ ಕೂಡ ತನ್ನ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಹಾಗಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಪ್ರಾಕೃತಿಕ ಮಾನವನ ಮೇಲೆ ಭೂಮಿಯ ಮೇಲಿನ ಭೌತಿಕ ಲಕ್ಷಣಗಳ ಪ್ರಭಾವಗಳ ಅಧ್ಯಯನ ಎಂದು ವ್ಯಾಖ್ಯಾನಿಸಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಬ್ಬರು ಎ.ಕೆ. ಲೋಬೆಕ್. ಇವರೇನು ಹೇಳಿದ್ದಾರೆ, ದ ಸ್ಟಡಿ ಆಫ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಲೋನ್ ಕಾನ್ಸ್ಟಿಟ್ಯೂಟ್ಸ್ ಫಿಸಿಯೋಗ್ರಫಿ. ಅಂದರೆ ಭೌತಿಕ ಪರಿಸರದ ಅಧ್ಯಯನವು ಕೇವಲ ಭೌತಿಕ ಭೂಗೋಳಶಾಸ್ತ್ರವನ್ನು ರೂಪಿಸುತ್ತದೆ. ಭೌತಿಕ ಪರಿಸರದ ಅಧ್ಯಯನ ಭೌತಿಕ ಭೂಗೋಳಶಾಸ್ತ್ರವನ್ನು ರೂಪಿಸುತ್ತದೆ. ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಇರುವಂತಹ ಪ್ರತಿಯೊಂದು ಭೌತಿಕ ಪರಿಸರ, ಪ್ರಾಕೃತಿಕ ಪರಿಸರವನ್ನು ಭೌತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಭೂಮಿಯ ಮೇಲೆ ಪ್ರಕೃತಿ ದತ್ತವಾಗಿ ಇರುವಂತಹ ಎಲ್ಲ ಒಂದು ಅಂಶಗಳನ್ನು ಕೂಡ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಜಲಭಾಗಗಳಿರ್ಬೋದು, ಭೂಸ್ವರೂಪಗಳಿರಬಹುದು, ಅದರಲ್ಲಿ ಪರ್ವತಗಳು, ಪ್ರಸ್ಥಭೂಮಿ, ಮೈದಾನಗಳು, ಕರಾವಳಿ ಪ್ರದೇಶಗಳಾಗಿರಬಹುದು. ಹೀಗೆ ಪ್ರತಿಯೊಂದು ಲಕ್ಷಣಗಳನ್ನು ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ಬರುವಂತಹ ನಿತ್ಯ ಹರಿದ್ವರ್ಣದ ಕಾಡುಗಳಾಗಿರ್ಬೋದು ಅಥವಾ ಮರುಭೂಮಿ ಇಲ್ಲಿರುವ ಕುರುಚಲು ಸಸ್ಯವರ್ಗ ಆಗಿರ್ಬೋದು, ಹುಲ್ಲುಗಾವಲುಗಳಾಗಿರಬಹುದು,
ಈ ಜಲಭಾಗಗಳಲ್ಲಾದರೆ ಸಾಗರ, ಸಮುದ್ರ, ಕಾರಿ, ಕೊಲ್ಲಿ, ನದಿಗಳಾಗಿರ್ಬೋದು. ಅದರ ಜೊತೆಗೆ ವಾಯುಮಂಡಲದಲ್ಲಿ ಉಷ್ಣಾಂಶ, ಒತ್ತಡ, ನೀರಾವಿ, ಮಳೆ ಹೀಗೆ ಪ್ರತಿಯೊಂದು ಭೌತಿಕ ಲಕ್ಷಣಗಳನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಥವಾ ಭೌತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡುತ್ತೆ ಅಂತ A.K. ಲೊಬೆಕ್ ರವರು ಹೇಳಿದ್ದಾರೆ. ಇನ್ನು A.N. ಸ್ಟ್ರಹ್ಲರ್ ಏನು ಹೇಳಿದ್ದಾರೆ ಅಂದರೆ, ಫಿಸಿಕಲ್ ಜಿಯೋಗ್ರಫಿ ಈಸ್ ಸಿಂಪ್ಲಿ ದ ಸ್ಟಡಿ ಆ್ಯಂಡ್ ಯುನಿಫಿಕೇಶನ್ ಆಫ್ ಎ ನಂಬರ್ ಆಫ್ ಅರ್ತ್ ಸೈನ್ಸಸ್ ವಿಚ್ ಗಿವ್ಸ್ ಅಸ್ ಎ ಜನರಲ್ ಇನ್ಸೈಟ್ ಇಂಟು ನೇಚರ್ ಆಫ್ ಮೀನ್ಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದಾರೆ. ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಭೂಗೋಳಶಾಸ್ತ್ರದ ಪ್ರಾಕೃತಿಕ ತಳಹದಿ ಅಂತಲೂ ಕರೀಬಹುದು. ಇದು ಮಾನವನ ಪರಿಸರವನ್ನು ಕುರಿತು ಅಭ್ಯಾಸಿಸುವ ವಿವಿಧ ವಿಜ್ಞಾನಗಳ ಸಾಮಾನ್ಯ ಲಕ್ಷಣಗಳ ಒಳನೋಟವನ್ನು ನೀಡುವ ಒಟ್ಟು ಜ್ಞಾನವನ್ನು ಒಳಗೊಂಡಿದೆ. ಅಂದರೆ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅನ್ನುವಂಥದ್ದು ಒಂದು ಪ್ರಾಕೃತಿಕ ತಳಹದಿ, ಪ್ರಕೃತಿಯ ಒಂದು ತಳಹದಿ. ಪ್ರಕೃತಿಯ ತಳಹದಿಯಿಂದ ಪ್ರಾಕೃತಿಕ ಲಕ್ಷಣಗಳನ್ನು ಅಧ್ಯಯನ ಮಾಡೋದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಒಂದು ಮೇನ್ ಬೇಸಿಕ್ಕು. ಇದು ಮಾನವನ ಪರಿಸರವನ್ನು ಕುರಿತು, ಮಾನವನ ಪರಿಸರ ಅಂದರೆ ಮಾನವ ವಾಸ ಮಾಡುವಂಥ ಪರಿಸರದ ಸುತ್ತಮುತ್ತಲಿನ ವಾತಾವರಣಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಅದರ ಅಲ್ಲಿ ಉದಾಹರಣೆಗೆ ಮಳೆ ಹೇಗಿರಬಹುದು, ಅಲ್ಲಿ ಒತ್ತಡ ಹೇಗಿರ್ಬೋದು, ಉಷ್ಣಾಂಶ ಹೇಗಿರ್ಬೋದು, ಅಥವಾ ಅಲ್ಲಿರುವಂಥ ಭೂ ಸ್ವರೂಪಗಳು ಹೇಗಿರಬಹುದು ಅನ್ನೋದನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡುತ್ತೆ. ಅಂದರೆ ಒಂದು ಭೂಮಿಯ ಮೇಲ್ಮೈನೇ ಇರುವಂತಹ ಒಂದು ಪ್ರಾಕೃತಿಕ ಪರಿಸರದ ಒಂದು ಒಟ್ಟು ಜ್ಞಾನವನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ನೀಡುತ್ತೆ ಅಂತ A.N. ಸ್ಟ್ರಹ್ಲರ್ ಅವರು ಹೇಳಿದ್ದಾರೆ. ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಏನು ಹೇಳಿದ್ದಾರೆ ಅಂದರೆ, ದ ಸೈಂಟಿಫಿಕ್ ಸ್ಟಡಿ ಆಫ್ ದಿ ನ್ಯಾಚುರಲ್ ಫೀಚರ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರವು ಭೂಮೇಲ್ಮೈಯಲ್ಲಿ ಒಳಗೊಂಡಿರುವ ಪ್ರಾಕೃತಿಕ ಲಕ್ಷಣಗಳನ್ನು ಅಭ್ಯಾಸಿಸುವ ಭೂಗೋಳಶಾಸ್ತ್ರದ ಭಾಗವಾಗಿದೆ. ಹೌದು, ಆವಾಗಿಂದ ಹೇಳ್ದಂಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅನ್ನುವಂತಹದ್ದು ಭೂಮೇಲ್ಮೈ ಒಳಗೊಂಡಿರುವ ಒಂದು ಪ್ರಾಕೃತಿಕ ಲಕ್ಷಣಗಳು, ಪ್ರಕೃತಿದತ್ತವಾಗಿ ನಿರ್ಮಾಣಗೊಂಡಿರುವಂತಹ ಎಲ್ಲ ಲಕ್ಷಣಗಳನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಈ ವಿಷಯವನ್ನು ಅಧ್ಯಯನ ಮಾಡುತ್ತೆ, ಈ ವಿಷಯವನ್ನು ಅಧ್ಯಯನ ಮಾಡಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಇದು ಭೂವಿಜ್ಞಾನದ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ. ಜೊತೆಗೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು, ಪ್ರಕೃತಿ ಜೊತೆಗೆ ಮನುಷ್ಯ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ, ಎಲ್ಲ ಒಂದು ಸ್ವಾಭಾವಿಕ ಲಕ್ಷಣಗಳ ಬಗ್ಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರವು ಅಧ್ಯಯನ ಮಾಡ್ತಾ ಹೋಗುತ್ತೆ.